ನಮಸ್ಕಾರ ಸ್ನೇಹಿತರೆ. ಶ್ರೀ ಮಹಾವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬ ಪರಿಪಾಲಕ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶ್ರೀ ಮಹಾವಿಷ್ಣು ಜಗತ್ತಿನ ರಕ್ಷಣೆಗಾಗಿ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಹಾಗೆಯೇ ಲಕ್ಷ್ಮೀ ದೇವಿಯು ಕೂಡ ಜಗತ್ತಿನ ರಕ್ಷಣೆಗಾಗಿ ಭೂಲೋಕದಲ್ಲಿ ಜನಿಸಿ ಜನರನ್ನು ರಕ್ಷಿಸುವ ಕಾರ್ಯದಲ್ಲಿ ನೆರವಾಗುತ್ತಾಳೆ. ಇನ್ನು ಶ್ರೀ ವಿಷ್ಣು ಸರ್ಪವನ್ನ ತನ್ನ ಆಸನವನ್ನಾಗಿ ಮಾಡಿಕೊಂಡಿದ್ದಾನೆ ಎಂಬುದು ನಿಮಗೆಲ್ಲ ತಿಳಿದಿರುವ ವಿಷಯ. ಅಷ್ಟಕ್ಕೂ ಶ್ರೀ ವಿಷ್ಣು ತನ್ನ ಆಸನವನ್ನಾಗಿ ಮಾಡಿಕೊಂಡಿರುವ ಸರ್ಪ ಯಾವುದು, ಯಾವ ಕಾರಣಕ್ಕಾಗಿ ಸರ್ಪವನ್ನೇ ತನ್ನ ಆಸನವನ್ನಾಗಿ ಮಾಡಿಕೊಂಡಿದ್ದಾನೆ, ಯಾಕೆ ವಿಷ್ಣು 5 ತಲೆಯ ಹಾವಿನ ಮೇಲೆ ಮಲಗುತ್ತಾನೆ, ಈ ಹಾವು ಯಾವ ಯಾವ ಯುಗದಲ್ಲಿ ಯಾವ ಯಾವ ಅವತಾರವನ್ನ ತಾಳಿತ್ತು, ಶ್ರೀ ವಿಷ್ಣು ಈ 5 ತಲೆಯ ಹಾವಿನ ಮೇಲೆ ಮಲಗಿರುವ ಆ ಕ್ಷೀರಸಾಗರ ಈಗ ಎಲ್ಲಿದೆ, ಈ ಎಲ್ಲ ವಿಚ್ಛಿನ್ನ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಿಂದೂ ಪುರಾಣಗಳ ಪ್ರಕಾರ ವಿಷ್ಣುವನ್ನು ವಿಶ್ವದ ರಕ್ಷಕ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಸರ್ಪಗಳ ರಾಜ ಎನಿಸಿಕೊಂಡಿರುವ ಕಾಳ ಸ್ವರೂಪದ ಶೇಷನಾಗ ಮತ್ತು ಲಕ್ಷ್ಮೀ ದೇವಿಯ ಜೊತೆ ಯೋಗನಿದ್ರೆ ಭಂಗಿಯಲ್ಲಿ ವಿಷ್ಣುವು ಪವಡಿಸಿರುತ್ತಾನೆ. ಹೀಗಾಗಿ ವಿಷ್ಣುವನ್ನ ಅನಂತ ಶಯನ ಎಂದು ಕೂಡ ಕರೆಯಲಾಗುತ್ತದೆ. ಧರ್ಮಗ್ರಂಥಗಳಲ್ಲಿ ಅವರ ಭಂಗಿಯನ್ನು ಶಾಂತಕಾರಂ ಭುಜಗಶಯನಂ ಎಂದು ವರ್ಣಿಸಲಾಗಿದೆ. ಇಲ್ಲಿ ಶಾಂತಕಾರಂ ಎಂದರೆ ವಿಷಪೂರಿತ ಹಾವಿನ ಮೇಲೆ ವಿಶ್ರಾಂತಿ ಪಡೆಯುವುದು ವಿಷ್ಣುವಿಗೆ ಮಾತ್ರ ಸಾಧ್ಯ ಎಂದು ಹೇಳಲಾಗಿದೆ. ಶೇಷನಾಗನನ್ನು ಆನಂದ ಅಂದರೆ ಅಂತ್ಯವಿಲ್ಲದವನು ಎಂದು ಕರೆಯಲಾಗುತ್ತದೆ. ಶ್ರೀ ಮಹಾವಿಷ್ಣು ಶಂಖಚಕ್ರಧಾರಿಯಾಗಿ ಅನಂತನ ಮೇಲೆ ಮಲಗಿರುತ್ತಾನೆ. ಹೀಗಾಗಿ ಅನಂತ ಶಯನ ಎಂಬ ಹೆಸರು ಕೂಡ ಮಹಾವಿಷ್ಣುವಿಗಿದೆ. ಶೇಷ ಶಯನ ಮೇಲೆ ಮಲಗಿರುವ ವಿಷ್ಣುವಿನ ಪಾದದ ಬಳಿ ಲಕ್ಷ್ಮೀ ಮಾತೆ, ನಾಭಿಯಲ್ಲಿ ಬ್ರಹ್ಮ ಇರುತ್ತಾರೆ. ಆದಿಶೇಷನನ್ನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಹಾವಿಷ್ಣು ಮಲಗಿರುತ್ತಾನೆ. ಇದಕ್ಕೆ ಕಾರಣ ಜಗತ್ತು ಪಾಪ ಸಮುದ್ರದಲ್ಲಿ ಮುಳುಗಿದಾಗ ಅದನ್ನು ಪುನಃಸ್ಥಾಪಿಸಲು ವಿಷ್ಣುವು ಮತ್ತೆ ಜನಿಸುತ್ತಾನೆ ಎಂದು ನಂಬಲಾಗಿದೆ. ಶೇಷನಾಗ ಅನಂತಕ್ಕೆ ಸೂಚನೆ. ಅನಂತ ಎಂದರೆ ಕೊನೆಯಿಲ್ಲದ್ದು ಎಂದರ್ಥ. ಮಾನವ ಕೋಟಿ ಅಸ್ತಿತ್ವದಲ್ಲಿರಲು ಅನುಕೂಲವಾಗುವಂತೆ ಕಾಲಕ್ಕೆ ನಾರಾಯಣನು ಆದೇಶಿಸುತ್ತಾನೆ. ಹೀಗಾಗಿ ಆತ ಶೇಷಶಯನ ಮೇಲೆ ಮಲಗುತ್ತಾನೆ. ಅಷ್ಟೇ ಅಲ್ಲ, ಈ ಶೇಷನಾಗನನ್ನ ಶ್ರೀಹರಿಯ ಮತ್ತೊಂದು ಅವತಾರ ಎಂದೇ ಪರಿಗಣಿಸಲಾಗಿದೆ. ಭೂಮಿ ಮೇಲೆ ಪಾಪ ಹೆಚ್ಚಾದಾಗ ಪ್ರತಿ ಬಾರಿಯೂ ಮಹಾವಿಷ್ಣುವು ಅವತರಿಸುತ್ತಲೇ ಇರುತ್ತಾನೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದ ಪ್ರಕಾರ ಶೇಷನಾಗ ಮಹಾವಿಷ್ಣುವಿನ ಒಂದು ಶಕ್ತಿ. ಹೀಗಾಗಿ ವಿಷ್ಣುವು ತನ್ನ ಶಕ್ತಿಯ ಮೇಲೆ ಮಲಗುತ್ತಾನೆ ಎಂದು ವಿಶ್ಲೇಷಿಸಲಾಗಿದೆ. ಶೇಷನಾಗ ನವಗ್ರಹಗಳನ್ನು ಹೊಂದಿದ್ದು ವಿಷ್ಣುಮೂರ್ತಿಯನ್ನು ಆರಾಧಿಸುತ್ತಾನೆ. ಈ ಜಗತ್ತನ್ನು ಸಂರಕ್ಷಿಸಲು ಮಹಾವಿಷ್ಣುವು ನವಗ್ರಹಗಳಿಗೆ ನಿಲಯವಾದ ಶೇಷನಾಗನ ಮೇಲೆ ಮಲಗುತ್ತಾನೆ. ಇದು ಕೇವಲ ಹಾಸಿಗೆ ಅಷ್ಟೇ ಅಲ್ಲ, ರಕ್ಷಣೆ ಕೂಡ ಆಗಿರುತ್ತದೆ. ಬಂದಿಖಾನೆಯಲ್ಲಿ ಜನಿಸಿದ ಕೃಷ್ಣನನ್ನು ಕಂಸನಿಂದ ರಕ್ಷಿಸಲು ವಸುದೇವನು ಗೋಕುಲಕ್ಕೆ ತೆಗೆದುಕೊಂಡು ಹೋಗುವಾಗ ಎದುರಾದ ಚಂಡಮಾರುತದಿಂದ ಶೇಷಶಯನವೇ ರಕ್ಷಿಸುತ್ತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಶೇಷನಾಗ ನಾರಾಯಣನಿಗೆ ರಕ್ಷಕನಾಗಿದ್ದಾನೆ ಎಂದು ನಂಬಲಾಗಿದೆ. ಅನಂತನು ಹಾಗೂ ಮಹಾವಿಷ್ಣುವಿನ ನಡುವಿನ ಅನುಬಂಧ ಬಿಡಿಸಲಾಗದ್ದು. ಕೆಟ್ಟದ್ದನ್ನು ಹೋಗಲಾಡಿಸಲು ಮಹಾಯುದ್ಧದಲ್ಲಿ ವಿಷ್ಣುಮೂರ್ತಿಗೆ ಅದೆಷ್ಟೋ ಸಹಾಯ ಮಾಡಿದ್ದಾನೆ ಈ ಅನಂತನು. ಹಿಂದೂ ಧರ್ಮದಲ್ಲಿ ಈ ಮಹಾಸರ್ಪವನ್ನು ಶೇಷನಾಗ ಎಂದು ಕೂಡ ಕರೆಯಲಾಗುತ್ತದೆ. ಪ್ರಳಯ ಸಂಭವಿಸಿದಾಗಲೂ ಯಾವುದೇ ಅಂತ್ಯವಿಲ್ಲದೆ ಶೇಷ ಕಲ್ಪದ ಕೊನೆಯಲ್ಲಿ ಜಗತ್ತು ನಾಶವಾದರೂ ಅಮರನಾಗಿರುತ್ತಾನೆ ಎಂದು ನಂಬಲಾಗಿದೆ. ಶೇಷನಾಗನನ್ನು ಬ್ರಹ್ಮಾಂಡದ ತಳಹದಿ ಎಂದು ಹೇಳಲಾಗುತ್ತದೆ. ಇಂತಹ ನಾಗವೇ ವಿಷ್ಣುವಿನ ಸೇವಕನಾಗಿರುವಾಗ ವಿಷ್ಣುವೇ ಬ್ರಹ್ಮಾಂಡದ ಮೂಲ ಎಂದು ವಿಶ್ಲೇಷಣೆ ಕೊಡಲಾಗಿದೆ. ವಿಜ್ಞಾನದಲ್ಲೇ ಹೇಳಿರುವ ಪ್ರಕಾರ ಈ ಜಗತ್ತಿನಲ್ಲಿ ಗುರುತ್ವಾಕರ್ಷಣ ಶಕ್ತಿಯು ಗ್ರಹಗಳನ್ನು ನಿಖರವಾದ ಸ್ಥಾನದಲ್ಲಿ ಹಿಡಿಯಲು ಸಹಾಯ ಮಾಡುತ್ತದೆ. ಸಂಕರ್ಷ ಎಂಬ ಇನ್ನೊಂದು ಹೆಸರಿನ ಶೇಷನಾಗ ಅಂದರೆ ಆಕರ್ಷಕ ಶಕ್ತಿ ಎಲ್ಲವನ್ನೂ ಹಿಡಿದುಕೊಳ್ಳುತ್ತದೆ. ಸಂಸ್ಕೃತದಲ್ಲಿ ಶೇಷ ಎಂದರೆ ಶಾಶ್ವತ ಮತ್ತು ನಾಗ ಎಂದರೆ ಹಾವು ಎಂದರ್ಥ. ಈ ಸರೀಸೃಪಗಳು ಹಿಂದೂ ಧರ್ಮದಲ್ಲಿ ಶಕ್ತಿಯನ್ನು ಸಂಕೇತಿಸುತ್ತವೆ. ವಿಷ್ಣುವು 5 ತಲೆಯ ಹಾವಿನ ಮೇಲೆ ಮಲಗಲು ಕಾರಣ ಕೂಡ ಇದೆ. ಶೇಷನಾಗ ನಾಗರ ಹಾವುಗಳ ರಾಜ ಮತ್ತು ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ಇರುವ ಪ್ರಾಥಮಿಕ ಜೀವಗಳಲ್ಲಿ ಒಬ್ಬನಾಗಿದ್ದಾನೆ.
ಶೇಷನಾಗ ವಿಷ್ಣುವಿನ ಅಭಿವ್ಯಕ್ತಿಯಾಗಿದ್ದು ವಿಷ್ಣುವಿಗೆ ವಿಶ್ರಾಂತಿ ಪಡೆಯಲು ಸುರುಳಿಕಾರಾದ ಆಸನವನ್ನು ರೂಪಿಸುತ್ತಾನೆ. ಪುರಾಣಗಳ ಪ್ರಕಾರ ಶೇಷ ಬ್ರಹ್ಮಾಂಡದ ಎಲ್ಲಾ ಗ್ರಹಗಳನ್ನು ತನ್ನ ಅಡಿಯಲ್ಲಿ ಇಟ್ಟುಕೊಂಡು ವಿಷ್ಣುವಿನ ಸ್ತುತಿಯನ್ನು ಹಾಡುತ್ತಾನೆ. ಇವನನ್ನು ಅನಂತ ಶೇಷ ಅಥವಾ ಆದಿಶೇಷ ಎಂದು ಕೂಡ ಕರೆಯಲಾಗುತ್ತದೆ. ಇವನು ಬ್ರಹ್ಮಾಂಡ ವಿನಾಶದ ನಂತರವೂ ಅಸ್ತಿತ್ವದಲ್ಲಿರುತ್ತಾನೆ ಎಂದು ನಂಬಲಾಗಿದೆ. ಹಾಗೆಯೇ ಈ ನಮ್ಮ ಪಾತಾಳ ಲೋಕವನ್ನು ಹಿಡಿದಿಟ್ಟಿದ್ದೇ ಈ ಆದಿಶೇಷ. ಶೇಷವನ್ನು ದ್ವಾಪರಯುಗದ ಕೃಷ್ಣನ ಸಹೋದರನಾದ ಬಲರಾಮ ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮನ ಸಹೋದರ ಲಕ್ಷ್ಮಣ ಎಂದು ನಂಬಲಾಗಿದೆ. ಶೇಷನಾಗನ ದಂತಕಥೆಗಳ ಕಾರಣದಿಂದಾಗಲೇ ಹಾವುಗಳನ್ನು ಕಲಿಯುಗದಲ್ಲಿ ಪೂಜಿಸಲಾಗುತ್ತದೆ. ಹಾಗೆಯೇ ಶಿವನ ಕೊರಳಿನಲ್ಲೂ ಹಾವಿರುವುದು ಒಂದು ವಿಶೇಷತೆ ಇದೆ. ಶೇಷನಾಗನ ಸಹೋದರರಾದಂತಹ ವಾಸುಕಿಯನ್ನು ಸಮುದ್ರ ಮಂಥನ ಸಮಯದಲ್ಲಿ ಕ್ಷೀರಸಾಗವನ್ನು ಮತಿಸುವ ಹಗ್ಗವಾಗಿ ಬಳಸಲಾಗಿತ್ತು. ಇದು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಘಟ್ಟ ಎಂದು ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಷ್ಣುವು ಕ್ಷೀರಸಾಗರದಲ್ಲಿ ಲಕ್ಷ್ಮಿಯೊಂದಿಗೆ ವಿಹಾರವನ್ನು ಮಾಡುತ್ತಾನೆ. ಅದು ಕೂಡ ಈ ಶೇಷನಾಗ ಮೇಲೆ ಮಲಗಿಯೇ. ಹಾಗೆಯೇ ಕೆಲವು ಪುರಾಣಗಳ ಪ್ರಕಾರ ಈ ಕ್ಷೀರಸಾಗರ ಇರುವುದು ಆ ಸಾಮ್ರಾಜ್ಯದ ರಾಜಧಾನಿ ಗೌಹಾತಿ ಬಳಿ ಇರುವಂತಹ ಬ್ರಹ್ಮಪುತ್ರದಲ್ಲಿ. ಇದೇ ಕಾರಣ ಇಲ್ಲಿ ನೀವು ವಿಷ್ಣು ಈ ಶೇಷನಾಗ ಮೇಲೆ ಮಲಗಿರುವಂತಹ ಒಂದು ಅದ್ಭುತ ಮೂರ್ತಿಯನ್ನ ನೀವು ಕಾಣಬಹುದು. ಹಾಗೆಯೇ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪಾದಗಳನ್ನು ಹಿಡಿದಿರುವ ಈ ಅದ್ಭುತ ಮೂರ್ತಿಯನ್ನು ನೀವು ಇಲ್ಲಿ ಕಾಣಬಹುದು. ಒಂದು ವೇಳೆ ನೀವು ಗೌಹಾತಿಗೆ ಹೋದರೆ ಚಕ್ರೇಶ್ವರ ದೇವಸ್ಥಾನ ಹತ್ತಿರ ಇರುವಂತಹ ಈ ಅದ್ಭುತವಾದಂತಹ ಮೂರ್ತಿಯನ್ನ ದರ್ಶನ ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಬೆಟರ್ ಟೇಕ್ ಕೇರ್.